ಹತ್ತೂರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ಭಾರತ ಮಾತೆಯೇ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ಸಂಗೀತದ ಅಧಿದೇವತೆ ಶಾರದಾ ಮಾತೆಯ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ಉಘೇ ಭಾರತ ಭವ್ಯ ಭಾರತವನ್ನು ಕೊಂಡಾಡುವ ಸುಮಧುರ ಗೀತೆಗಳ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಧನ್ಯಪ್ರಭು. ಸಂಸ್ಕೃತದಲ್ಲಿ ಒಂದು ಮಾತನ್ನು ನಾವು ಕೇಳಬಹುದು. ಉತ್ತರಂ ಯತ್ ಸಮುದ್ರಸ್ಯ ದಕ್ಷಿಣಾದ್ರೇವ ಪರ್ವತಂ ವರ್ಷಂ ತದ್ ಭಾರತಂ ನಾವ ಭಾರತೀಯತ್ರ ಸಂತತಿ. ಅಂದರೆ ಸಮುದ್ರಗಳ ಉತ್ತರದಲ್ಲಿರುವಂಥ ಹಾಗೆ ಹಿಮ ಪರ್ವತಗಳ ದಕ್ಷಿಣದಲ್ಲಿರುವಂತಹ ದೇಶವೇ ಭಾರತ. ಭರತನ ಒಂದು ನಮ್ಮ ಒಂದು ಪದ್ಧತಿ ಏನಿದೆ, ಭಾರತೀಯರು ಇವರನ್ನು ನಾವು ಭಾರತೀಯರಂತ ಕರಿತೇವೆ. ಅಂತಹ ಒಂದು ಅದ್ಭುತವಾದಂಥ ದೇಶ ಭಾರತ ಅನ್ನುವಂಥ ಒಂದು ಮಾತು ವೇದಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಭವ್ಯವಾದಂತಹ ದೇಶ ಭಾರತ, ಭವ್ಯ ಇತಿಹಾಸ, ಭವ್ಯ ಸಂಸ್ಕೃತಿಯನ್ನು ಹೊಂದಿದಂಥ ದೇಶ ಭಾರತ. ಇವತ್ತು ಸ್ವಾತಂತ್ರ್ಯ ಲಭಿಸಿ 75ರ ಸಂಭ್ರಮದ ಹೊಸ್ತಿಲಂತಿರುವ ನಮ್ಮ ದೇಶ ಭಾರತ. ಸುಮಾರು 200 ವರ್ಷಗಳಿಗಿಂತಲೂ ಜಾಸ್ತಿ ದಾಸ್ಯದಲ್ಲಿದ್ದಂತಹ ನಮ್ಮ ದೇಶ ಭಾರತ. ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಅದೇ ರೀತಿ ಅನೇಕರ ದಾಸ್ಯದ ಆಡಳಿತದಲ್ಲಿದ್ದಂತಹ ಭಾರತ ತನ್ನ ದಾಸ್ಯದ ಸಂಕೋಲನೆಯನ್ನು ಬಿಚ್ಚಿ ಸ್ವತಂತ್ರತೆಯನ್ನು ಪಡೆದು ಇವತ್ತಿಗೆ 75 ವರ್ಷಗಳನ್ನು ಪೂರೈಸಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂತಹ ಒಂದು ಸಂದರ್ಭ ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತರುವಂತಹ ಸಂದರ್ಭ. ಒಬ್ಬ ಮನುಷ್ಯನಿಗೆ 75 ವರ್ಷ ಪ್ರಾಯ ಆಯಿತು ಅಂತ ಹೇಳಿದರೆ ಮುಪ್ಪಿನ ಕಡೆ ಸಾಗ್ತಾ ಇದ್ದಾನೆ ಅಂತ ಅರ್ಥ. ಆದರೆ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 75ರ ಸಂಭ್ರಮದ ಕಡೆ ನಡೀತಾ ಇದೆ ಅಂತ ಹೇಳಿದರೆ ಅದು ಈ ದೇಶದ ಭವ್ಯತೆ. ಅದೇ ರೀತಿ ಇನ್ನೂ ಒಂದಿಷ್ಟು ಹೊಸತನವನ್ನು ಸಂಭ್ರಮಿಸುವಂತಹ ಒಂದು ಸಂದರ್ಭ ಈ 75ನೇ ಸ್ವಾತಂತ್ರ್ಯೋತ್ಸವ. ಕಳೆದ ವರ್ಷದಿಂದ ನಡೀತಾ ಇರುವಂತಹ ಈ ಆಜಾದಿ ಕಾ ಅಮೃತ್ ಮಹೋತ್ಸವ, ಸ್ವಾತಂತ್ರ್ಯ ಲಭಿಸಿ 75ರ ಸ್ವತಂತ್ರತೆಯ ಒಂದು ಸಂಭ್ರಮ ಏನಿದೆ, ಕಳೆದ ವರ್ಷ ಕೋವಿಡ್ ಸಾಂಕ್ರಾಮಿಕದ ನಡುವೆ ಶುರುವಾಗಿ ಇವತ್ತು ವಿಜೃಂಭಣೆಯಿಂದ ನಾವೊಂದು ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಒಂದು ಸ್ವಾತಂತ್ರ್ಯಾಚರಣೆಯ ಸಂಭ್ರಮಕ್ಕೆ 75ನೇ ವರ್ಷ ಸ್ವಾತಂತ್ರ್ಯಾಚರಣೆಯ ಸಂಭ್ರಮ. ಈ ಒಂದು ಸಂದರ್ಭದಲ್ಲಿ ಗಾನಸಿರಿ ಕಲಾ ಕೇಂದ್ರ ಪುತ್ತೂರು ಇವತ್ತು ನಿಮ್ಮೆಲ್ಲರಿಗಾಗಿ ಉಘೇ ಭಾರತ ಅನ್ನುವಂಥ ಒಂದು ಅದ್ಭುತವಾದಂಥ ಭವ್ಯ ಭಾರತವನ್ನು ಕೊಂಡಾಡುವ ಸುಮಧುರ ಗೀತೆಗಳ ಹಬ್ಬವನ್ನು ಆಯೋಜಿಸಿದೆ. ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯವಾಗಿದೆ ಅಂತ ಹೇಳಿದರೆ ಅದರ ಹಿಂದೆ ಅನೇಕರ ತ್ಯಾಗ ಬಲಿದಾನಗಳ ಕತೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅನೇಕ ವೀರಯೋಧರು ಈ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಇವತ್ತು ನಮಗೆ ಇಲ್ಲಿ ಮಾತಾಡುವ ಹಕ್ಕಿದೆ, ಸ್ವತಂತ್ರವಾಗಿ ಓಡಾಡುವಂಥ ಹಕ್ಕಿದೆ, ಸ್ವತಂತ್ರವಾಗಿ ಜೀವಿಸುವಂಥ ಹಕ್ಕಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಂದು ಅವರೆಲ್ಲರೂ ಸಾವಿರಾರು ಜನರು, ಲಕ್ಷಾಂತರ ಜನರು ತೆತ್ತಂತಹ ಅವರ ಜೀವ ಇರ್ಬೋದು, ಅದೇ ರೀತಿ ಅವರು ಮಾಡಿದಂತಹ ತ್ಯಾಗ ಬಲಿದಾನಗಳಿರ್ಬೋದು, ಅದೇ ರೀತಿ ಅವರು ಮಾಡಿದಂತಹ ಅನೇಕ ಹೋರಾಟಗಳಿರ್ಬೋದು. ಇವತ್ತು ಅವರ ಎಲ್ಲರ ತ್ಯಾಗಗಳನ್ನು ಸಂಭ್ರಮಿಸಿ ಅವರನ್ನೆಲ್ಲರ ನಾವು ನೆನಪಿಸಿಕೊಟ್ಟು ಅವರ ಒಂದು ತ್ಯಾಗ ಬಲಿದಾನಗಳಿಗೆ ನಾವು ಅವರನ್ನು ನಮಸ್ಕರಿಸುತ್ತಾ ಅವರಿಗೆ ಒಂದು ಅರ್ಪಣೆಯನ್ನು ಈಗ ನಾವು ಗೀತೆಗಳ ಮೂಲಕ ಗಾನಸಿರಿ ಕಲಾ ಕೇಂದ್ರದ ಮೂಲಕ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ವಿಶೇಷ ಯಾಕಂತ ಹೇಳಿದ್ರೆ 75ನೆಯ ಸಂಭ್ರಮ ನಮ್ಮ ಈ ದೇಶಕ್ಕಾಗಿ. ಅದೇ ರೀತಿ ಗಾನಸಿರಿ ಕಲಾ ಕೇಂದ್ರ ಕಳೆದ 20ಕ್ಕೂ ಅಧಿಕ ವರ್ಷಗಳಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದಂಥ ವಿಶೇಷ ಛಾಪನ್ನು ಮೂಡಿಸ್ತಾ ಬರ್ತಿದೆ. ಗಾನಸಿರಿ ಕಲಾ ಕೇಂದ್ರದ ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ಕೇವಲ ಗೀತೆಗಳನ್ನು ಮಾತ್ರ ಕಲಿಸ್ತಾ ಇಲ್ಲ, ಅದರ ಜೊತೆ ದೇಶಭಕ್ತಿಯನ್ನು ಕೂಡ ನಮ್ಮ ಪುಟಾಣಿಗಳಿಗೆ ಹೇಳಿಕೊಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ನಮ್ಮ ಒಂದು ದೇಶಭಕ್ತಿ ಕೇವಲ ಗಡಿಯಲ್ಲಿ ಕಾಯುವಂತಹ ಯೋಧರಿಗೆ ಮಾತ್ರ ಇರುವಂಥದ್ದಲ್ಲ. ಅವರು ತಮ್ಮ ದೇಶಭಕ್ತಿಯನ್ನು ಆ ರೀತಿ ತೋರಿಸಿಕೊಂಡ್ರೆ ಇಲ್ಲಿ ನಮ್ಮ ನಾಡಿನಲ್ಲಿರುವಂತಹ ಜನರು ತಮ್ಮ ದೇಶಭಕ್ತಿಯನ್ನು ಅನೇಕ ರೀತಿಯಿಂದ ತೋರಿಸ್ಕೊಳ್ತಾರೆ. ಅದರಲ್ಲಿ ಗಾನಸಿರಿ ಕಲಾ ಕೇಂದ್ರ ಏನು ಮಾಡ್ತಿದೆ ಅಂತ ಹೇಳಿದರೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯ ಗೀತೆಗಳನ್ನು ಕಲಿಸೋದ್ರ ಮೂಲಕ, ಅದೇ ರೀತಿ ಭಾರತೀಯ ಸಂಸ್ಕೃತಿಯನ್ನು ಕಲಿಸೋದ್ರ ಮೂಲಕ ದೇಶಕ್ಕಾಗಿ ತನ್ನ ಸೇವೆಯನ್ನು ಮಾಡ್ತಾ ಬಂದಿದೆ. ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಗಾನಸಿರಿ ಕಲಾ ಕೇಂದ್ರ ಇವತ್ತು ಉಘೇ ಭಾರತ ಅನ್ನುವಂತಹ ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದಿದೆ. ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತಗಳು. ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಗಾನಸಿರಿ ಸ್ಟುಡಿಯೋದಿಂದ ನೇರ ಪ್ರಸಾರದ ಮೂಲಕ ಸುದ್ದಿ ವಾಹಿನಿಯಲ್ಲಿ ನೀವೆಲ್ಲರೂ ನೋಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನಾನು ಪ್ರೀತಿಯ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ.
ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಅನೇಕ ದೇಶಭಕ್ತಿ ಗೀತೆಗಳನ್ನು ನೀವು ಕೇಳಲಿಕ್ಕಿದ್ದೀರಿ. ದೇಶಭಕ್ತಿಯ ಒಂದು ಕಿಚ್ಚನ್ನು ನಮ್ಮ ಈ ವೇದಿಕೆಯ ಮೂಲಕ ನೀವೆಲ್ಲರೂ ಕೇಳಲಿಕ್ಕಿದ್ದೀರಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಾನಸಿರಿ ಕಲಾ ಕೇಂದ್ರದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಇವರಿಗೆ ಪ್ರೀತಿಯ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಹಾಗೆ ಸಹ ಶಿಕ್ಷಕಿಯಾಗಿರುವಂತಹ ಕುಮಾರಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಇವರಿಗೂ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮ್ಯೂಸಿಷಿಯನ್ಸ್ 3 ಜನ ಸ್ವರ ಮಾಂತ್ರಿಕರು ನಮ್ಮ ಜೊತೆಗಿದ್ದಾರೆ. ಕೀಬೋರ್ಡ್ನಲ್ಲಿ ನಮ್ಮ ಜೊತೆಗಿರುವಂಥವರು ಅರುಣ್ ರಾಯ್ ಸರ್, ನಿಮಗೆ ಪ್ರೀತಿಯ ಸ್ವಾಗತ. ಹಾಗೆ ತಬಲಾದಲ್ಲಿ ನಮಗೆ ಸಾಥ್ ನೀಡ್ತಾ ಇರುವಂಥವರು ವೀಕ್ಷಿತ್ ಕೊಡಂಚ ಸರ್, ನಿಮಗೂ ಪ್ರೀತಿಯ ಸ್ವಾಗತ. ಹಾಗೆ ರಿದಮ್ ಪ್ಯಾಡ್ನಲ್ಲಿ ನಮ್ಮ ಜೊತೆಗಿರುವಂಥವರು ವಾಮನ್ ಕಾರ್ಕಳ ಸರ್, ನಿಮಗೂ ಪ್ರೀತಿಯ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮ ಕೋವಿಡ್ ಕಾರಣದಿಂದ ಇರ್ಬೋದು ಅಥವಾ ಸೆಕ್ಷನ್ ಜಾರಿಯಲ್ಲಿರೋದ್ರಿಂದ ಇರ್ಬೋದು ನಮಗೆ ನೇರವಾಗಿ ಕಾರ್ಯಕ್ರಮವನ್ನು ನಮಗೆ ಹಮ್ಮಿಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಲೈವ್ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ತನಕ ಮುಟ್ಟಿಸ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾ ಇರುವಂಥವರು ಸುದ್ದಿವಾಹಿನಿಯವರು. ನಮ್ಮ ಪುತ್ತೂರಿನ ಹಾಗೆ ಬೆಳ್ತಂಗಡಿ ತಾಲೂಕಿನ ಅನೇಕ ಸುದ್ದಿಗಳನ್ನು ಮನೆ ಮನೆಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸುದ್ದಿವಾಹಿನಿಯವರಿಗೂ ಕೂಡ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಧ್ವನಿ ನಿಮ್ಮ ತನಕ ಮುಟ್ಟಲು ಸಹಾಯವನ್ನು ಮಾಡ್ತಾ ಇರುವಂಥವರು ಸುರಭಿ ಸೌಂಡ್ಸ್ ಮಂಗಳೂರು. ಸೊ ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ನಮ್ಮ ಗಾನಸಿರಿ ಕಲಾ ಕೇಂದ್ರದ ಪುಟಾಣಿಗಳಿಗೆ ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಪುಟಾಣಿಗಳ ಎಲ್ಲ ಹೆತ್ತವರು ನಿಮಗೂ ಪ್ರೀತಿಯ ಸ್ವಾಗತ. ಹಾಗೆ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದೀಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ದೀಪ ಅನ್ನುವಂಥದ್ದು ಬೆಳಕಿನ ಸಂಕೇತ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಹೇಳಿಕೊಂಡು ನಾವು ದೀಪ ಪ್ರಜ್ವಲನೆಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇವೆ. ಸಾಧಾರಣವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ದೀಪ ಪ್ರಜ್ವಲನೆ ಮಾಡೋದ್ರ ಮೂಲಕವೇ ನಾವು ಉದ್ಘಾಟನೆಯನ್ನು ಮಾಡ್ತೇವೆ. ಆದರೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಂತ ಹೇಳಿದರೆ, ದೀಪ ಪ್ರಜ್ವಲನೆಯ ಜೊತೆಗೆ ಭಾರತ ಮಾತೆಯನ್ನು ಕೂಡ ನಮಿಸಿ, ಭಾರತ ಮಾತೆಯ ಒಂದು ಭವ್ಯವಾದಂತಹ ಪಟಲ ಇದೆ ಅಲ್ಲಿ, ಅದಕ್ಕೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆಗಿರುವಂಥವರು ಶ್ರೀಧರ್ ರೈ ಕೋಡಂಬು, ಸುದ್ದಿ ಬಿಡುಗಡೆಯ ಜಾಹೀರಾತು ವಿಭಾಗದ ಮುಖ್ಯಸ್ಥರು. ಸರ್, ನಿಮ್ಮನ್ನು ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು ಹಾಗೆ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಇವರು ಅವರನ್ನು ಸೇರ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಗಾನಸಿರಿಯ ಎಲ್ಲ ವಿದ್ಯಾರ್ಥಿಗಳನ್ನು ಬಿಂಬಿಸಿ ನಮ್ಮ ಪುಟಾಣಿ ಧಾತ್ರಿ ಕೂಡ ಅವರನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಧನ್ಯವಾದಗಳು. ಬೆಳಗಿದಂತಹ ದೀಪ ನಮ್ಮೆಲ್ಲರಿಗೂ ಕೂಡ ನಂದಾದೀಪವಾಗಿ ಬೆಳಗಲಿ ಅಂತ ಹೇಳಿ ಕೇಳಿಕೊಳ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ಮಾತಿದೆ, ಹೆತ್ತ ತಾಯಿ ಹಾಗೂ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ. ನಾವು ಇವತ್ತು ಉಸಿರಾಡ್ತಾ ಇದ್ದೇವೆ, ಇಲ್ಲಿ ಒಂದು ಬದುಕನ್ನು ಕಟ್ಟಿಕೊಂಡಿದ್ದೇವೆ ಅಂತ ಹೇಳಿದರೆ, ಒಂದು ವಿಶಾಲವಾದಂತಹ ಬಾಂಧವ್ಯವನ್ನು ನಾವು ಇಲ್ಲಿ ಸಾರ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ನಮಗೆ ಇಲ್ಲಿ ಇರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಭಾರತಾಂಬೆ. ಈ ಭವ್ಯವಾದಂತಹ ಭಾರತ ನೆಲವನ್ನು ಸ್ಮರಿಸಿ ಹಾಡಿ ಹೊಗಳುವಂಥ ಈ ಹಬ್ಬದ ಮೊದಲನೆಯ ಗೀತೆ
ವಂದೇ ಮಾತರಂ. ಬಂಕಿಂಚಂದ್ರ ಚಟರ್ಜಿಯವರು ರಚಿಸಿದಂಥ ಈ ಗೀತೆ ನಮ್ಮ ಭಾರತದ ಗೀತೆ. ಇದನ್ನು ಇದೀಗ ಹಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದಾರೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿಯವರು ಹಾಗೆ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಅವರು. सारे मा पा मा पा मा पा नि सा नि सा. वन्दे मातरम् वन्दे मातरम्. सरि नि द पा पद मा गरि रि प म म ग रि ग सा. सुजला सुफला मलयज शीतला. सारि म प म प नि द पा मा पा नि सा नि सा. सस्य श्यामला मातरम् वन्दे मातरम् वन्दे मातरम्. पा नि 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 सा नि सा नि सा. नि 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 सा नि सा सरि सा नि द नि द पा. शुभ्र ज्योत्स्ना पुलकितयामिनी पुल्ल कुसुमित द्रुमादल शोभिनी. प्रेमागरी रि नि द नि पा द पा. सुहासिनी सुमधुर भाषिणी. म प नि 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 सा नि सा. वन्दे मातरम्. सुखदां वरदा मातरम् वन्दे मातरम्. मा नि सा नि सा. मा नि सा नि सा. ಒಂದು ಅದ್ಭುತವಾದಂತಹ ಶುರು ನಮ್ಮ ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ. ವಂದೇ ಮಾತರಂ ಗೀತೆಯನ್ನು ಅದೆಲ್ಲಿ ಎಷ್ಟು ಸಲ ಕೇಳಿದರೂ ಕೂಡ ಮೈ ರೋಮಾಂಚನವಾಗುತ್ತೆ. ಅಷ್ಟು ಸುಂದರವಾದಂತಹ ಗೀತೆಯನ್ನು ನಮ್ಮ ದೇಶಕ್ಕಾಗಿ ನಮ್ಮ ಬಂಕಿಂಚಂದ್ರ ಚಟರ್ಜಿಯವರು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಮುಂದಿನ ಗೀತೆಯ ಕಡೆ ನಾವು ನಡೀತಾ ಇದ್ದೇವೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನು ತೆತ್ತಿದ್ದಾರೆ. ಅನೇಕ ಯುವಕರಿರ್ಬೋದು, ಅದೇ ರೀತಿ ಮುದಿ ಪ್ರಾಯದವರು ಕೂಡ ಇರ್ಬೋದು. ತಮ್ಮ 23ನೇ ವರ್ಷದಲ್ಲಿಯೇ ತಮ್ಮ ಜೀವವನ್ನು ಈ ದೇಶಕ್ಕಾಗಿ ಮುಡಿಪಾಗಿಟ್ಟವರು ಭಗತ್ ಸಿಂಗ್.
ಈಗ ಭಗತ್ ಸಿಂಗ್ ಅನ್ನುವಂಥ ಒಂದು ತಂಡದ ಹೆಸರನ್ನು ಇಟ್ಕೊಂಡಿರುವಂಥ ನಮ್ಮ ಗಾನಸಿರಿಯ ಪುಟಾಣಿಗಳ ತಂಡ ನಮ್ಮ ಮುಂದೆ ಬಂದು ಒಂದು ಸುಂದರವಾದಂತಹ ಗೀತೆಯನ್ನು ಇದೀಗ ಹಾಡಲಿಕ್ಕಿದ್ದಾರೆ. ಅವರು ಹಾಡಲಿಕ್ಕಿರುವಂಥ ಗೀತೆ ಭಾರತೀಯರು ನಾವು ಭಾರತೀಯರು. ನಾವು ಭಾರತೀಯರು ಅಂತ ಹೇಳಿಕೊಳ್ಳಿಕ್ಕೆ ಇವತ್ತು ನಮಗೆ ಹೆಮ್ಮೆಯ ಸಂಗತಿ. ಯಾಕಂತ ಹೇಳಿದರೆ ವಿಶ್ವ ಮಟ್ಟದಲ್ಲಿ ಜಗದ್ಗುರುವಾಗಿ ಭಾರತ ಬೆಳೀತಾ ಬರ್ತಾ ಇದೆ. 75 ವರ್ಷಗಳಾಗಿ ನಮಗೆ ಈಗ ಸ್ವಾತಂತ್ರ್ಯ ಸಿಕ್ಕಿದೆ. 75 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಇವತ್ತು ಭಾರತದ ಮಾತು ವಿಶ್ವ ಮಟ್ಟದಲ್ಲಿ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಯಾವುದೇ ಒಂದು ಡಿಸಿಷನನ್ನು ಮಾಡ್ಕೊಳ್ಳಿಕ್ಕೆ ಇರ್ಬೋದು, ಅದರಲ್ಲಿ ಭಾರತದ ಪಾತ್ರವನ್ನು ವಿಶ್ವ ಮಟ್ಟದಲ್ಲಿ ಬಹಳ ಚೆನ್ನಾಗಿ ಪರಿಗಣನೆಗೆ ತಗೊಳ್ತಾರೆ. ಅಂಥದ್ರಲ್ಲಿ ಭಾರತೀಯರಂತ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳ ಹೆಮ್ಮೆಯ ವಿಷಯ. ಅಂಥ ಒಂದು ಸುಮಧುರವಾದಂತಹ ಗೀತೆ ಭಾರತೀಯರು ನಾವು ಭಾರತೀಯರು ಇದೀಗ ಭಗತ್ ಸಿಂಗ್ ತಂಡದಿಂದ ನಿಮ್ಮ ಮುಂದೆ.
ಸತ್ಯವಾಗ್ಲೂ ಈ ದೇಶದ ಮುಂದಿನ ಪೀಳಿಗೆ ಅಂತ ಹೇಳಿದರೆ ಈ ಪುಟಾಣಿ ಮಕ್ಕಳೇ. ಈ ಪುಟಾಣಿ ಮಕ್ಕಳು ಈ ಒಂದು ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಈ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗಳು ಕೂಡ ಪುಟಾಣಿಗಳು ಈಗಲಿಂದಲೇ ಇಂತಹ ಸಾಹಿತ್ಯಗಳನ್ನು ಅರ್ಥ ಮಾಡಿಕೊಂಡು ಬೆಳೆದ್ರೆ ಖಂಡಿತವಾಗ್ಲೂ ಈ ದೇಶದಲ್ಲಿ ಶಾಂತಿ ಸ್ಥಾಪನೆಗೆ ಏನೂ ಕಷ್ಟಪಡಬೇಕಾಗಿಲ್ಲ. ಸುಂದರವಾಗಿ ಹಾಡಿದಂಥ ಭಗತ್ ಸಿಂಗ್ ತಂಡಕ್ಕೆ ವಂದನೆಗಳು. ಇದೀಗ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇರುವಂಥ ತಂಡ ನೇತಾಜಿ ಸುಭಾಷ್ ಚಂದ್ರ ಬೋಸ್ ತಂಡ. ನಮಗೆಲ್ಲರಿಗೂ ಗೊತ್ತಿದೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಿಸ್ತಿನ ಸಿಪಾಯಿ, ಭಾರತದಿಂದ ವಿದೇಶಕ್ಕೆ ತೆರಳಿ ಅಲ್ಲಿ INAಯನ್ನು ಸ್ಥಾಪನೆ ಮಾಡಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಒಂದು ಸೇನೆಯನ್ನು ಕಟ್ಟಿ ಭಾರತದೆಡೆಗೆ ಬಂದಂತಹ ಒಬ್ಬ ವೀರ ಸೇನಾನಿ. ಇವತ್ತು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿಕೊಂಡು ಅವರ ಹೆಸರಿನ ತಂಡ ಇದೀಗ ವೇದಿಕೆ ಮೇಲೆ ಬಂದು ಜನನಿ ಜನ್ಮಭೂಮಿ ಅನ್ನುವಂಥ ಸುಂದರವಾದಂತಹ ದೇಶಭಕ್ತಿ ಗೀತೆಯನ್ನು ನಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ.
ಸುಂದರವಾದಂತಹ ಗೀತೆಯನ್ನು ಹಾಡಿದಂಥ ಸುಭಾಷ್ ಚಂದ್ರ ಬೋಸ್ ತಂಡಕ್ಕೆ ಅಭಿನಂದನೆಗಳು. ಅವತ್ತು ಆಗಸ್ಟ್ 14ರ ಮಧ್ಯರಾತ್ರಿ ಅಂದರೆ ಆಗಸ್ಟ್ 15ನೇ ತಾರೀಕು ನಮಗೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿತು. ಅವತ್ತಿನ ಮಧ್ಯರಾತ್ರಿಯೇ ಇಡೀ ದೇಶ ಕುಣಿದು ಕುಪ್ಪಳಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸಿತು. ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿರುವಂಥ ನರೇಂದ್ರ ದಾಮೋದರ ದಾಸ್ ಮೋದಿಯವರು ಕೆಂಪುಕೋಟೆಯಲ್ಲಿ ಸತತ 9ನೆಯ ಬಾರಿಗೆ ರಾಷ್ಟ್ರದ ಧ್ವಜವನ್ನು ಅರಳಿಸಿದ್ದಾರೆ. ನಾಡಿನಾದ್ಯಂತ ಎಲ್ಲರೂ ಕೂಡ ನಾವಿವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಆಚರಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ ಕೂಡಲೇ ಒಂದು ಗೀತೆ ಯಾವಾಗಲೂ ಎಲ್ಲ ಕಡೆ ನಮಗೆ ಕೇಳಲಿಕ್ಕೆ ಸಿಗುವಂಥ ಗೀತೆ ವಂದೇ ಮಾತರಂ. ಅದು ಕೂಡ ಲತಾ ಮಂಗೇಶ್ಕರ್ ಅವರು ಹಾಡಿದಂಥ ಸುಪ್ರಸಿದ್ಧವಾದಂಥ ಗೀತೆ ವಂದೇ ಮಾತರಂ. ಇದೀಗ ಅವರು ಹಾಡಿದಂಥ ರಾಗದಲ್ಲಿ ಕುಮಾರಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಗಾನಸಿರಿ ಕಲಾ ಕೇಂದ್ರದ ಸಹಶಿಕ್ಷಕಿ ಇವರು ವಂದೇ ಮಾತರಂ ಗೀತೆಯನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. सुफलं मलयज शीतलं सस्य श्यामलं मातरं वन्दे 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 मातरम् शुभ्रजोत्स्नां पुलकितयामिनीं उन्नतसुमिता द्रुमदलशोभिनीं शुभ्रजोत्स्नां पुलकितयामिनीं सुहासिनीं सुमधुरभाषिणीं सुखदां वरदां मातरं वन्दे 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 मातरम्
ಸುಶ್ರಾವ್ಯವಾಗಿ ಹಾಡಿದಂತಹ ಶ್ರೀಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಭಾರತ ಪ್ರಾಚೀನ ಕಾಲದಿಂದಲೂ ಕೂಡ ವಿಶ್ವಮಟ್ಟದಲ್ಲಿ ಹೆಸರನ್ನು ಪಡೆದಂಥ ದೇಶ. ವ್ಯಾಪಾರಕ್ಕಾಗಿ ಅರಬರು, ಯುರೋಪಿಯನ್ನರು ಅನೇಕ ಜನ ನಮ್ಮ ದೇಶಕ್ಕೆ ಬಂದು ಸಾಂಬಾರು ಪದಾರ್ಥಗಳ ವ್ಯಾಪಾರವನ್ನು ನಡೆಸ್ತಾ ಇದ್ರು. ಕ್ರಮೇಣ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿಯನ್ನರು ನಮ್ಮ ದೇಶವನ್ನು ದಾಸ್ಯದ ಆಡಳಿತಕ್ಕೆ ಒಳಗೊಳಿಸಿತು. ಇಲ್ಲಿ ನಮಗೆ ಒಂದು ಮಾತು ಕೇಳಲಿಕ್ಕೆ ಸಿಗ್ತದೆ ಯಾವಾಗಲೂ, ಭಾರತ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಹೇಳಿದರೆ ನಮ್ಮ ದೇಶದ ಬೀದಿ ಬೀದಿಗಳಲ್ಲಿ ಕೂಡ ಚಿನ್ನವನ್ನು, ಮುತ್ತು ರತ್ನಗಳನ್ನು ಹೇರಳವಾಗಿ ಮಾರ್ತಾ ಇದ್ರು ಅಂತ. ಇದೀಗ ದೇಶದ ಒಂದು ಭವ್ಯತೆಯನ್ನು ಕುರಿತಾಗಿರುವಂತಹ ಸುಂದರವಾದಂತಹ ದೇಶಭಕ್ತಿ ಗೀತೆ ಜಹಾ ಡಾಲ್ ಡಾಲ್ ಪರ್ ಸೋನೆ ಕಿ ಚಿಡಿಯ, ಇದನ್ನ ಇದೀಗ ನಮ್ಮ ಮುಂದೆ ಹಾಡಲಿಕ್ಕಿರುವಂತಹ ತಂಡ ಭಗತ್ ಸಿಂಗ್ ತಂಡ. ಇದೀಗ ನಿಮ್ಮ ಮುಂದೆ ಭಗತ್ ಸಿಂಗ್ ತಂಡ. डाल डाल पर सोने की चिड़िया करती
ಜೈ ಭಾರತಿ. ಧನ್ಯವಾದಗಳು ಪುಟಾಣಿಗಳೇ. ಇದೀಗ ಮುಂದಿನ ಗೀತೆ ನೇತಾಜಿ ತಂಡದವರಿಂದ ಇದು ಭಾರತ ಇದು ಭಾರತಿ. ತಾಯಿ ಭಾರತಿಗೆ ಆರತಿಯನ್ನ ಬೆಳಗುವಂತಹ ಗೀತೆ ಇದು ಭಾರತ ಇದು ಭಾರತಿ. ಇದೀಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ತಂಡದವರಿಂದ.
ಧನ್ಯವಾದಗಳು ಪುಟಾಣಿಗಳೇ. ಆಗಲೇ ಹೇಳಿದಾಗೆ ಈ ನಾಡನ್ನುವಂಥದ್ದು ಬಲಿದಾನದ ನಾಡು. ಅನೇಕ ಜನ ಬಲಿದಾನ ಮಾಡಿದ್ರಿಂದಾಗಿ ಇವತ್ತು ನಾವು ಶಾಂತಿಯಿಂದ ಈ ನಾಡಿನಲ್ಲಿ ನೆಲೆಸ್ತಾ ಇದ್ದೇವೆ, ಸಂತೋಷದಿಂದ ನೆಲೆಸ್ತಾ ಇದ್ದೇವೆ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸುಂದರ ಬಲಿದಾನದ ನಾಡಿನ ವೀರಗಾಥೆಯನ್ನು ಇದೀಗ ನಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಭಗತ್ ಸಿಂಗ್ ತಂಡದ ಪುಟಾಣಿಗಳು. ಇದೀಗ ನಿಮ್ಮ ಮುಂದೆ ಭಗತ್ ಸಿಂಗ್ ತಂಡದ ಪುಟಾಣಿಗಳು ಈ ನಾಡಿನ ಬಲಿದಾನದ ವೀರಗಾಥೆಯನ್ನ ಹಾಡಲಿಕ್ಕೆ ಒಂದು ಸುಂದರವಾದಂತಹ ದೇಶಭಕ್ತಿ ಗೀತೆಯೊಂದಿಗೆ ಬರ್ತಾ ಇದ್ದಾರೆ.
ಈ ನಾಡಿನ ಭವ್ಯತೆ ಶ್ರೇಷ್ಠತೆಯನ್ನು ಹಾಡಿ ಸಾರಿದಂಥ ಪುಟಾಣಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇದೀಗ ಈ ನಾಡಿನ ವೀರ ಯೋಧರನ್ನು ನೆನೆಸಿಕೊಂಡು ಅವರಿಗೆ ಚಪ್ಪಾಳೆಯನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ತಂಡದ ಪುಟಾಣಿಗಳು. ಚಪ್ಪಾಳೆ ಚಪ್ಪಾಳೆ ಅನ್ನುವಂತಹ ಸುಂದರವಾದಂತಹ ದೇಶಭಕ್ತಿ ಗೀತೆಯೊಂದಿಗೆ.
ಎಲ್ಲ ಸಾಧಕರನ್ನ ನೆನೆದು ಚಪ್ಪಾಳೆಗಳನ್ನು ಕೊಟ್ಟಂತಹ ಎಲ್ಲ ಪುಟಾಣಿಗಳು ಕೂಡ ಜೋರಾದ ಚಪ್ಪಾಳೆಗಳನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಇವತ್ತು ಇಷ್ಟು ದೇಶಭಕ್ತಿ ಗೀತೆಗಳು ಯಾಕೆ ಪ್ರಸಿದ್ಧವಾಗಿ ನಮ್ಮೆಲ್ಲರ ಬಾಯಲ್ಲಿದೆ ಅಂತ ಹೇಳಿದರೆ, ಜನರಿಗೆ ಯಾವಾಗಲೂ ಹತ್ತಿರವಾಗುವಂಥದ್ದು ಹಾಡುಗಳು, ಗೀತೆಗಳು, ಅದರಲ್ಲಿರುವಂಥ ಸಾಹಿತ್ಯ. ಭಾಷಣಗಳನ್ನು ಮಾಡಿದರೆ ಅದು ಯಾರು ಹೆಚ್ಚಾಗಿ ಕೇಳುವಂಥವರಿಲ್ಲ. ಆದರೆ ಇಂಥ ದೇಶಭಕ್ತಿಗಳನ್ನು ಮಾಡಿದರೆ ಅನೇಕರು ಅದನ್ನು ಕೇಳ್ತಾರೆ. ಅದೇ ರೀತಿ ಅದರಲ್ಲಿರುವಂತಹ ಅನೇಕ ಏನು ಸಂದೇಶವನ್ನು ಸಾರ್ತದೋ ಅದನ್ನೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ನಮ್ಮ ದೇಶದ ಒಂದು ವೀರಗಾಥೆ ನಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಹೇಳಿದರೆ ಅದರಲ್ಲಿ ದೇಶಭಕ್ತಿ ಗೀತೆಗಳ ಪಾತ್ರ ಕೂಡ ಮಹತ್ವವಾದಂಥದ್ದು. ಅಂತಹ ಈ ಒಂದು ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಇವತ್ತು ದೇಶಭಕ್ತಿ ಗೀತೆಗಳನ್ನು ಉಣಬಡಿಸಿ ನಾವು ದೇಶದ ವೀರಗಾಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದೀಗ ಗಾನಸಿರಿ ಕಲಾ ಕೇಂದ್ರ ಪುತ್ತೂರು ಪ್ರಸ್ತುತಪಡಿಸುವಂತಹ ಉಗೆ ಭಾರತ ಕಾರ್ಯಕ್ರಮದಲ್ಲಿ 5 ನಿಮಿಷದ ವಿರಾಮವನ್ನು ನಾವು ತೆಗೆದುಕೊಳ್ಳಿಕ್ಕಿದ್ದೇವೆ. ವಿರಾಮದ ಬಳಿಕ ಮತ್ತೊಮ್ಮೆ ನಿಮ್ಮೊಂದಿಗೆ ಬಂದು ಅನೇಕ ದೇಶಭಕ್ತಿ ಗೀತೆಗಳನ್ನು ನಮ್ಮ ಪುಟಾಣಿಗಳು ಹಾಗೆ ಗುರುಗಳು ಕೂಡ ಪ್ರಸ್ತುತಪಡಿಸಲಿಕ್ಕಿದ್ದಾರೆ.
ಭವ್ಯ ಭಾರತವನ್ನು ಕೊಂಡಾಡುವಂತಹ ಸುಮಧುರ ಗೀತೆಗಳ ಹಬ್ಬ ಗಾನಸಿರಿ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವಂತಹ ಉಘೇ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ ಅಮೃತ ಮಹೋತ್ಸವ ಸಂದರ್ಭದಲ್ಲಿರುವಂತಹ ನಮ್ಮ ದೇಶವನ್ನು ಹಾಡಿ ಹೊಗಳುವಂತಹ ಅನೇಕ ದೇಶಭಕ್ತಿ ಗೀತೆಗಳನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬಂದಿದ್ದೀರಿ. ಇದೀಗ ಮತ್ತೊಮ್ಮೆ ಇನ್ನಷ್ಟು ದೇಶಭಕ್ತಿ ಗೀತೆಗಳನ್ನು ನೀವೆಲ್ಲರೂ ಕೇಳಲಿಕ್ಕಿದ್ದೀರಿ. ಇದೀಗ ನಮ್ಮ ಮುಂದೆ ಬರಲಿಕ್ಕಿದ್ದಾರೆ ಆಜಾದ್ ತಂಡದವರು. ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವದ ಒಂದು ಸಂದರ್ಭವನ್ನು ನಾವಿಲ್ಲಿ ಆಚರಿಸುವಾಗ ಚಂದ್ರಶೇಖರ್ ಆಜಾದ್ ಅವರನ್ನು ನಾವು ನೆನೆಯಲೇಬೇಕು. ಯಾಕಂತ ಹೇಳಿದ್ರೆ ಯುವ ಪೀಳಿಗೆಯಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚೋದ್ರಲ್ಲಿ ಚಂದ್ರಶೇಖರ್ ಆಜಾದ್ ಅವರ ಪಾತ್ರ ಮಹತ್ತರವಾಗಿತ್ತು. ಇವತ್ತು ಅವರ ಹೆಸರನ್ನು ಇಟ್ಕೊಂಡಿರುವಂತಹ ಈ ಒಂದು ತಂಡ ಇದೀಗ ನಮ್ಮ ಮುಂದೆ ಬಂದು ಕನ್ನಡದ ರಾಜ್ಯಗೀತೆ, ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವಂತಹ ಸುಂದರವಾದಂತಹ ಗೀತೆ ಜಯ ಭಾರತ ಜನನಿಯ ತನುಜಾತೆಯನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇದೀಗ ವೇದಿಕೆ ಮೇಲೆ ಆಜಾದ್ ತಂಡ.
ಕರ್ನಾಟಕ ಮಾತೆಯನ್ನು ಸ್ತುತಿಸಿದಂತಹ ಆಜಾದ್ ತಂಡಕ್ಕೆ ಧನ್ಯವಾದಗಳು. ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಹೋರಾಟಗಾರರು ಅಂತಲೇ ಅನಿಸ್ಕೊಂಡವರು ಲಾಲ್ ಬಾಲ್ ಪಾಲ್. ಇದರಲ್ಲಿ ಒಬ್ಬರಾಗಿರುವಂಥವರು ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ ಅವರ ಹೆಸರಿನಲ್ಲಿ ಒಂದು ತಂಡವನ್ನು ನಾವಿದೀಗ ತಯಾರು ಮಾಡಿದ್ದೇವೆ. ಲಾಲ್ ಬಾಲ್ ಪಾಲ್ ಇದರ ಬಾಲ್ ಗಂಗಾಧರ್ ತಿಲಕ್ ತಂಡದವರು ಇದೀಗ ವಿಶ್ವ ವಿನೂತನ ವಿದ್ಯಾಚೇತನ ಅನ್ನುವಂತಹ ಸುಂದರವಾದಂತಹ ದೇಶಭಕ್ತಿ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇದೀಗ ನಮ್ಮ ಮುಂದೆ ಬಾಲ್ ಗಂಗಾಧರ್ ತಿಲಕ್ ತಂಡ.
ಕನ್ನಡ ನಾಡಿನ ವೀರರನ್ನು ಹಾಗೆ ಕನ್ನಡ ನಾಡನ್ನು ಕನ್ನಡ ಮಾತೆಯನ್ನು ಹಾಡಿ ಹೊಗಳಿದಂತಹ ತಿಲಕ್ ತಂಡಕ್ಕೆ ಧನ್ಯವಾದಗಳು. ಆಗಲೇ ಹೇಳಿದಾಗೆ ಭಗತ್ ಸಿಂಗ್ ಅವರು ತಮ್ಮ 23ನೇ ವರ್ಷದ ಪ್ರಾಯದಲ್ಲಿ ಈ ದೇಶಕ್ಕಾಗಿ ತಮ್ಮ ಜೀವವನ್ನು ತೆತ್ತಿದ್ದಾರೆ. ಬ್ರಿಟಿಷರು ಅವರನ್ನು ಗಲ್ಲಿಗೆ ಏರಿಸಬೇಕಿದ್ರೆ ಅವರು ಖುಷಿಯಿಂದಲೇ ಭಾರತ ಮಾತೆಗೆ ತನ್ನ ಪ್ರಾಣಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಖುಷಿಯಲ್ಲಿ ತಮ್ಮ ಜೀವವನ್ನು ತೆತ್ತಿದ್ದಾರೆ. ಭಗತ್ ಸಿಂಗ್ ಅವರನ್ನು ನೇಣಿಗೇರಿಸುವಾಗ ಅವರು ಹಾಡಿದಂಥ ಹಾಡು ಮೇರಾ ರಂಗ್ ದೇ ಬಸಂತಿ ಚೋಲ ಅಂತ ನಾವೆಲ್ಲರೂ ನಂಬ್ತಾ ಇದ್ದೇವೆ. ಇದೀಗ ಅಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಗಾನಸಿರಿ ಕಲಾ ಕೇಂದ್ರದ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು. मेरे रंग दे बसंती चोला, मेरे रंग दे बसंती चोला, मेरे रंग दे बसंती चोला, मेरे रंग दे बसंती चोला। ओ जो रंग दे माई रंग दे, मेरे रंग दे बसंती चोला, 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 माए रंग दे बसंती चोला। आजादी को चली बिहानी दीवानों की टोलियां, आजादी को चली बिहानी दीवानों की टोलियां। खून से अपने लिख देंगे हम इनकलाब की बोलियां, हम वापस लौटेंगे लेकर आजादी का टोला। मेरा रंग दे, मेरा रंग दे बसंती चोला, मेरा रंग दे बसंती चोला, मेरा रंग दे बसंती चोला, माए रंग दे बसंती चोला। वो चोला है कि जिस पे रंग चढ़े ना दूजा, है वो चोला है कि जिस पे रंग चढ़े ना दूजा। हमने तो बचपन से की थी इस चोले की पूजा, कल तक जो चिंगारी थी वो आज बनी है शोला। मेरा रंग दे, मेरा रंग दे बसंती चोला, मेरा रंग दे बसंती चोला, मेरा रंग दे बसंती चोला, माए रंग दे बसंती चोला। सपने में देखा था जिसको आज वही दिन आया है, सपने में देखा था जिसको आज वही दिन आया है।
सूली के उस पार खड़ी है, माँ ने हमें बुलाया है। आज मौत के पलड़े में जीवन को हमने तोला। मेरा रंग दे, मेरा रंग दे बसंती चोला, मेरा रंग दे बसंती चोला, मेरा रंग दे बसंती चोला, मेरा रंग दे बसंती चोला। हो जा रंग दे माए रंग दे, मेरा रंग दे बसंती चोला, 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 माए रंग दे बसंती चोला। ಅದ್ಭುತವಾದಂಥ ಗೀತೆಯನ್ನು ಹಾಡಿದಂಥ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಬಹಳ ಸುಶ್ರಾವ್ಯವಾದಂಥ ಗೀತೆ, ಸುಮಧುರವಾದಂಥ ಗೀತೆ. ದಿಲ್ ದಿಯಾ ಹೇ ಜಾನ್ ಬಿ ದೇಂಗೆ ಏ ವತನ್ ತೇರೆ ಲಿಯೆ. ಈ ಮಾತೃಭೂಮಿಗಾಗಿ, ಭಾರತ ಮಾತೆಗಾಗಿ ತನ್ನ ಜೀವವನ್ನು ಕೊಡಲು ಸಿದ್ಧ ಸುಂದರವಾದಂಥ ಗೀತೆಯನ್ನು ಇದೀಗ ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು. मेरा कर्मा तू, मेरा धर्मा तू, तेरा सब कुछ मैं, मेरा सब कुछ तू। तेरे
कुर्बान है। ऐ वतन महबूब मेरे, तुझ पे दिल कुर्बान है। हम जिएंगे और मरेंगे, ऐ वतन तेरे लिए। दिल दिया है जान भी देंगे, ऐ वतन तेरे लिए। दिल दिया है जान भी देंगे, ऐ वतन तेरे लिए। हिंदू मुस्लिम सिख ईसाई, हम वतन हम नाम है। हिंदू मुस्लिम सिख ईसाई, हम वतन हम नाम है। जो करे इनको जुदा मजहब नहीं निजाम है। हम जिएंगे और मरेंगे, ऐ वतन तेरे लिए। दिल दिया है जान भी देंगे, ऐ वतन तेरे लिए। दिल दिया है जान भी देंगे, ऐ वतन तेरे लिए। हर करम अपना करेंगे, हर करम अपना करेंगे, ऐ वतन तेरे लिए। दिल दिया है जान भी देंगे, ऐ वतन तेरे लिए। दिल दिया है जान भी देंगे, ऐ वतन तेरे लिए। ऐ वतन तेरे लिए, ऐ वतन तेरे लिए। ಧನ್ಯವಾದಗಳು ಶ್ರೀಲಕ್ಷ್ಮಿ ಅವರೇ, ಬಹಳ ಸುಮಧುರವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಿ. ಇದೀಗ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ನಮ್ಮ ಮುಂದೆ ಆಜಾದ್ ತಂಡದವರು ಬರ್ತಾ ಇದ್ದಾರೆ. ಬಹಳ ಅದ್ಭುತವಾದಂಥ ಗೀತೆ, ಮೇರೆ ದೇಶ್ ಕಿ ಧರ್ತಿ ಸೋನಾ ಉಗಲೆ ಉಗಲೆ ಹೀರೆ ಮೋತಿ. ಬಹಳ ಅದ್ಭುತವಾದಂಥ ಹಿಂದಿ ದೇಶಭಕ್ತಿ ಗೀತೆ ಇದೀಗ ಆಜಾದ್ ತಂಡದವರಿಂದ ನಮ್ಮ ಮುಂದೆ.
ಈ ಮಣ್ಣಿನ ಗುಣದ ಸೊಗಡನ್ನು ಹಾಡಿ ಹೊಗಳಿದಂಥ ಆಜಾದ್ ತಂಡದವರಿಗೆ ಧನ್ಯವಾದಗಳು. ಈ ಮಣ್ಣಿನಲ್ಲಿ ಇವತ್ತು ನಾವು ಖುಷಿಯಾಗಿ ನೆಲೆಸಿದ್ದೇವೆ, ಶಾಂತಿಯಿಂದ ನೆಲೆಸಿದ್ದೇವೆ ಅಂತ ಹೇಳಿದರೆ ಅದರ ಹಿಂದೆ ಅನೇಕರ ಕೈ ಇದೆ. ಅನೇಕ ಜನರು ತಮ್ಮ ಜೀವವನ್ನು ತೆತ್ತಿದ್ದಾರೆ. ಅನೇಕ ಜನರು ಅನೇಕ ಸಾಧನೆಗಳನ್ನು ಅನೇಕ ಕ್ಷೇತ್ರಗಳಲ್ಲಿ ಮಾಡುವುದರ ಮೂಲಕ ಭಾರತವನ್ನು ವಿಶ್ವಗುರುವನ್ನಾಗಿಸುವುದರಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ ನಮ್ಮ ಭಾರತ. ಒಂದು ಸಣ್ಣ ಖಂಡದಂತೆ ಇರುವಂತಹ ಈ ನಮ್ಮ ದೇಶ ಸುಂದರವಾದಂಥ ದೇಶ. ಇದೀಗ ಸುಂದರವಾದಂಥ ದೇಶಭಕ್ತಿ ಗೀತೆ 5 ಬೆರಳು ಕೂಡಿ ಒಂದು ಮುಷ್ಟಿಯು, ಇದನ್ನು ಹಾಡಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ತಿಲಕ್ ತಂಡದವರು. ನುಡಿವ
ಭಾರತ ಮಾತೆಗೆ ಮೊಳಗಲಿ ನಾಡಗೀತವು ಓಡಲಿ ಓಡಲಿ ಸುಪ್ರಭಾತವು ಮೊಳಗಲಿ ನಾಡಗೀತವು ಓಡಲಿ ಓಡಲಿ ಸುಪ್ರಭಾತವು ಓಡಲಿ ನಾಡಮಾತವು ಓಡಲಿ ಸುಪ್ರಭಾತವು ಮೂಡಲಿ ಸುಪ್ರಭಾತವು. ಧನ್ಯವಾದಗಳು ತಿಲಕ್ ತಂಡದ ಎಲ್ಲ ಗಾಯಕರಿಗೂ ಕೂಡ. ಇದೀಗ ಕವಿಯೊಬ್ಬರು ಸುಂದರವಾಗಿ ಒಬ್ಬ ಮಾತೆ ಪೂಜಕನ ಹೃದಯಾಂತರಾಳವನ್ನು ತಮ್ಮ ಗೀತೆಯ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಇದೀಗ ಅಂಥ ಸುಂದರವಾದಂಥ ಗೀತೆ ಮಾತೆ ಪೂಜಕ ನಾನು ಎನ್ನಯ, ಇದನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ದೀಪ್ತಿ ಪ್ರಭು. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತುಡರುಗಳಿಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರತ್ನವ ಎನ್ನ ಕಣ ಕಣ ತಿಳಿದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು
ರುದ್ರನಾಗಿ ವಿರೋಧಿ ವಿಷವನು ಭರದಿ ನಾನದ ನುಂಗುವೆ ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿತ ಕೋಟಿ ಕೋಟಿ ಭಾತರ ಕೀರ್ತಿ ಶಿಖರದಿ ಮಾತೆ ಮಂಡಿಸು ವರ್ಪಿಸು ವಿನಾಸರ್ವವ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಎಚ್.ಎಸ್. ರಾಮಚಂದ್ರ ರಾವ್ ಅವರು ಬರೆದಿರುವಂತಹ ಸಾಹಿತ್ಯವನ್ನು ಸುಶ್ರಾವ್ಯವಾಗಿ ಹಾಡಿದಂತಹ ದೀಪ್ತಿ ಪ್ರಭು ಅವರಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇರುವಂಥವರು ಅಖಿಲ ನೆಕ್ರಾಜೆ. ಅದ್ಭುತವಾದಂಥ ಗೀತೆ ಸಾವಿರ ದಳ ಕಮಲಿನಿ ಓ ಭಾರತಿ. ಶಾರದೆ ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡೆಸುವ ಧಾರಿಣಿ
ತಾಯಿ ಭಾರತಿಯನ್ನ ಹಾಡಿ ಹೊಗಳಿದಂಥ ಅಖಿಲ ಅವರಿಗೆ ಧನ್ಯವಾದಗಳು. ನಾವಿವತ್ತು ದೇಶದಲ್ಲಿ ಇಷ್ಟು ಸುರಕ್ಷಿತವಾಗಿ ಭಯ ಭೀತಿ ಏನೂ ಇಲ್ಲದೆ ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ಗಡಿಗಳನ್ನು ಕಾಯ್ತಾ ಇರುವಂತಹ ಯೋಧರು ಅದಕ್ಕೆ ಮುಖ್ಯ ಕಾರಣಕರ್ತರು. ಯೋಧರು ಹಗಲು ಇರುಳೆನ್ನದೆ ಅಲ್ಲಿ ಶ್ರಮಿಸಿ ನಮ್ಮ ದೇಶದ ಗಡಿಗಳನ್ನು ಕಾಪಾಡ್ತಾ ನಮ್ಮ ಜೀವನಗಳನ್ನು ಸುರಕ್ಷಿತವಾಗಿಡ್ತಾ ಇದ್ದಾರೆ. ಅದೆಷ್ಟೋ ತಾಯಂದಿರು ತಮ್ಮ ಮಕ್ಕಳನ್ನು ಗಡಿ ಕಾಯುವುದಕ್ಕಾಗಿ ಭಾರತೀಯ ಸೇನೆಗೆ ಕಳಿಸಿಕೊಡ್ತಾರೆ, ಬಹಳ ಖುಷಿಯಿಂದಲೇ ಕಳಿಸಿಕೊಡ್ತಾರೆ. ಆದರೆ ಆಕಸ್ಮಿಕವಾಗಿ ಆಗುವಂತಹ ಅವರ ಸಾವುಗಳು, ಆ ನೋವು ನಮ್ಮೆಲ್ಲರಿಗೂ ತಡ್ಕೊಳ್ಳುವಂತಹ ವಿಷಯ ಅಲ್ಲ. ಇಲ್ಲಿ ಒಬ್ಬ ಯೋಧ ತನ್ನ ಸಾವನ್ನು ತನ್ನ ಮನೆಯವರಿಗೆ ಯಾವ ರೀತಿ ತಲುಪಿಸಬೇಕು ಅನ್ನುವಂತಹ ಬಗ್ಗೆ ಒಂದು ಸುಂದರವಾದಂತಹ ಒಂದು ಸಾಹಿತ್ಯ ಇದೆ. ಈ ಸುಂದರವಾದಂತಹ ದೇಶಭಕ್ತಿ ಗೀತೆ ಇದೀಗ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಗಾನಸಿರಿ ಕಲಾ ಕೇಂದ್ರದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದಾವು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದಾವು. ಅಮ್ಮನನ್ನ ಕೇಳಿದರೆ ಅಮ್ಮನನ್ನ ಕೇಳಿದರೆ ಉರಿವ ದೀಪವಾರಿಸು. ಅಮ್ಮನನ್ನ ಕೇಳಿದರೆ ಉರಿವ ದೀಪವಾರಿಸು. ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ನಿನ್ನ ಕಣ್ಣಲ್ಲಿ ಎರಡು ಹನಿ ಸುರಿಸು. ಅಪ್ಪನನ್ನ ಕೇಳಿದರೆ ಅಪ್ಪನನ್ನ ಕೇಳಿದರೆ ಅವರ ಬೆನ್ನನು ನೇವರಿಸು. ಅಪ್ಪನನ್ನ ಕೇಳಿದರೆ ಅವರ ಬೆನ್ನನು ನೇವರಿಸು. ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ಊರುಗೋಲ ಮುರಿದಿಡು, ಊರುಗೋಲ ಮುರಿದಿಡು.
ತಂಗಿನನ್ನ ಕೇಳಿದರೆ ತಂಗಿನನ್ನ ಕೇಳಿದರೆ ಬರಿಯ ಮಣಿಕಟ್ಟ ತೋರಿಸು ತಂಗಿನನ್ನ ಕೇಳಿದರೆ ಬರಿಯ ಮಣಿಕಟ್ಟ ತೋರಿಸು ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ನನ್ನೀರಾಕಿಯ ಮುಂದಿರಿಸು ನನ್ನೀರಾಕಿಯ ಮುಂದಿರಿಸು ಹೆಂಡತಿ ಕೇಳಿದರೆ ನನ್ನ ಹೆಂಡತಿ ಕೇಳಿದರೆ ತಲೆ ತಗ್ಗಿಸಿ ನಿಟ್ಟುಸಿರಬಿಡು ನನ್ನ ಹೆಂಡತಿ ಕೇಳಿದರೆ ತಲೆ ತಗ್ಗಿಸಿ ನಿಟ್ಟುಸಿರಬಿಡು ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ಕಾಲುಂಗುರ ತೆಗೆದಿಡು ಕಾಲುಂಗುರ ತೆಗೆದಿಡು ನನ್ನ ಮಗಳು ಕೇಳಿದರೆ ನನ್ನ ಮಗಳು ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು ನನ್ನ ಮಗಳು ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ಬಿಗಿದಪ್ಪಿ ಜೋರಾಗಿ ಹತ್ತು ಬಿಡು ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ ನನ್ನವರ ಹೃದಯ ಒಡೆದವು ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ ನನ್ನವರ ಹೃದಯ ಒಡೆದವು 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 ಭಾವಪೂರ್ಣವಾಗಿ ಹಾಡಿದಂಥ ಡಾಕ್ಟರ್ ಕಿರಣ್ ಕುಮಾರ್ ಕಾನಸಿರಿ ಅವರಿಗೆ ಧನ್ಯವಾದಗಳು. ಹಾಗೆ ಇವರಿಗೆ ಸಾಥ್ ನೀಡಿದಂಥ ನಮ್ಮ ಹಿನ್ನೆಲೆ ಕಲಾವಿದರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಮ್ಮ ಈ ಕಾರ್ಯಕ್ರಮದ ಮೂಲಕ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತೆತ್ತ ಯೋಧರಿಗೆ, ಅದೇ ರೀತಿ ಇವತ್ತಿಗೆ ನಮ್ಮ ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಎಲ್ಲ ಯೋಧರಿಗೂ ಕೂಡ ಗಾನಸಿರಿ ಕಲಾ ಕೇಂದ್ರ ಪುತ್ತೂರಿನ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಗೀತೆಗಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಎಸ್ ಪುತ್ತೂರು, ಕ್ಷಮಿಸಿ,
ಇದೀಗ ಒಂದು ತಂಡಗೀತೆಯನ್ನು ನಾವು ಕೇಳಲಿಕ್ಕಿದ್ದೇವೆ. ನಮ್ಮ ಮುಂದೆ ಇದೀಗ ಬರಲಿಕ್ಕಿದ್ದಾರೆ ಆಜಾದ್ ತಂಡದವರು. ಸುಂದರವಾದಂತಹ ದೇಶಭಕ್ತಿ ಗೀತೆ ಧರಿಗವತರಿಸಿದೆ ಎನ್ನುವಂತಹ ಸುಂದರವಾದಂತಹ ಗೀತೆ. ಭಾರತ ಅನ್ನುವಂಥದ್ದು ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲದಂತಹ ಒಂದು ದೇಶ. ಈ ದೇಶದ ಒಂದು ಸೌಂದರ್ಯವನ್ನು ಹಾಡಿ ಹೊಗಳಲಿಕ್ಕೆ ಇದೀಗ ನಮ್ಮ ಮುಂದೆ ಆಜಾದ್ ತಂಡ.
ಸ್ವರ್ಗದಂತಹ ನಮ್ಮ ಭಾರತವನ್ನು ಹಾಡಿ ಹೊಗಳಿದಂಥ ಆಜಾದ್ ತಂಡದವರಿಗೆ ಧನ್ಯವಾದಗಳು. ಇವತ್ತು ನಮ್ಮ ದೇಶ ವಿಶ್ವದಾದ್ಯಂತ ಹೆಸರುವಾಸಿಯಾಗಿರುವಂಥ ದೇಶ. ಇತ್ತೀಚೆಗಷ್ಟೇ ನಡೆದಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅನೇಕ ಚಿನ್ನದ ಪದಕಗಳು ಹಾಗೆ ಅನೇಕ ಪದಕಗಳನ್ನು ತಗೊಂಡು ನಮ್ಮ ದೇಶವನ್ನು ಹೆಮ್ಮೆಯಿಂದ ನಾವೆಲ್ಲರೂ ನೋಡುವಂತೆ, ಅದೇ ರೀತಿ ವಿಶ್ವದ ಕೆಂಗಣ್ಣಿಗೆ ಗುರಿಯಾಗುವಂತೆ ಕೂಡ ನಮ್ಮ ಕ್ರೀಡಾಪಟುಗಳು ಮಾಡಿದ್ದಾರೆ, ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಬಹಳಷ್ಟು ಹೆಮ್ಮೆ ಪಡುವಂಥ ವಿಷಯ. ಅದೇ ರೀತಿ ಒಂದು 2-3 ವರ್ಷದ ಹಿಂದೆ ವಿಶ್ವದಾದ್ಯಂತ ಕೋವಿಡ್ ಸಾಂಕ್ರಾಮಿಕ ಹರಡಿಕೊಂಡಾಗ ನಮ್ಮ ದೇಶ ಇಷ್ಟು ಜನಸಂಖ್ಯೆ ಇದ್ದರೂ ಕೂಡ ಕೋವಿಡನ್ನು ಆದಷ್ಟು ನಿಯಂತ್ರಿಸಿ, ಅದೇ ರೀತಿ ಅದಕ್ಕೆ ಬೇಕಾದಂಥ ಒಂದು ವ್ಯಾಕ್ಸಿನೇಷನನ್ನು ಕೂಡ ಪಡೆದುಕೊಂಡು ವಿಶ್ವದಾದ್ಯಂತ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರವನ್ನು ನಮ್ಮ ದೇಶ ಸಾಧಿಸಿ ತೋರಿಸಿದೆ. ಕ್ರೀಡೆ, ಸಾಹಿತ್ಯ, ಸಂಗೀತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾರತ ಮಿಂಚ್ತಾ ಇದೆ. ಇಂಥ ಒಂದು ಭಾರತ ದೇಶ, ಇಂಡಿಯಾ, ಭಾರತ್, ಇದಕ್ಕೊಂದು ಹ್ಯಾಟ್ಸ್ ಆಫ್ ಅನ್ನು ನಾವು ಹೇಳಲೇಬೇಕು. ಇದೀಗ ಭಾರತಕ್ಕೆ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ತಿಲಕ್ ತಂಡದವರು ಹ್ಯಾಟ್ಸ್ ಆಫ್ ಇಂಡಿಯಾ ಗೀತೆಯೊಂದಿಗೆ. ಒಂದು ಬಾಣ ಪಕ್ಷಿಗೆ ತಾಗಿದರೆ ರಾಮಾಯಣ ಕಾವ್ಯ ಹರಿಯುವುದು. ಒಂದು ಹೆಣ್ಣು ನೊಂದು ಕೂಗಿದರೆ ಮಹಾಭಾರತ ಕಥನ ಕೇಳುವುದು. ಗಂಗಾ ಯಮುನಾ ತುಂಗಾ ಭದ್ರಾ ನದಿಗಳು ಇವನಿಗೆ ನರನಾಡಿ, ನದಿಗಳು ಇವನಿಗೆ ನರನಾಡಿ, ಸಾಗರಗಳು ಇವನಿಗೆ ಒಡನಾಡಿ. ಮಹಾವೀರರ ಶಿಖರ, ಮಹಾವೀರರ ಶಿಖರ, ಮಹಾವೀರರ ಶಿಖರ, ಸಿದ್ಧರ ಬುದ್ಧರ ಜನನಿ ಜನನಿ. ಹ್ಯಾಂಡ್ಸ್ ಆಫ್ ಇಂಡಿಯಾ, 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 ಹ್ಯಾಂಡ್ಸ್ ಆಫ್ ಇಂಡಿಯಾ.
ತಿಲಕ್ ತಂಡದವರಿಗೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ರಾಷ್ಟ್ರಗೀತೆಯನ್ನು ಹಾಡಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಧ್ವನಿಗೂಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. गण अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तब शुभ नामे जागे तब शुभ आशीष मागे गाहे तब जय गाथा जन गण मंगल नायक जय हे भारत भाग्य विधाता जय हे जय हे जय हे ಹಲೋ. ಇಷ್ಟು ಹೊತ್ತು ನಮ್ಮ ಈ ವೇದಿಕೆ ಮೇಲೆ ಉಘೇ ಭಾರತ ಅದ್ಭುತವಾದಂಥ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಗಾನಸಿರಿ ಕಲಾ ಕೇಂದ್ರ ಪುತ್ತೂರಿನ ವತಿಯಿಂದ ನಡೆದಿದೆ. ಬಹಳಷ್ಟು ಹೊತ್ತು ನಮಗೇನಾಗಿದೆ ಅಂತ ಹೇಳಿದರೆ ಮೌನಕ್ಕೆ ಜಾರಿದ್ವಿ. ಯಾಕೆಂದರೆ ಗೀತೆಗಳು ಅಂಥವು ಇದ್ವು, ಕೇಳಿ ಅಲ್ಲೇ ರೋಮಾಂಚನವಾಗಿ ಬಾಕಿ ಆಗ್ತಾ ಇದ್ವಿ. ನಮ್ಮ ದೇಶದ ಒಂದು ಇತಿಹಾಸ ಅನ್ನುವಂಥದ್ದು ಅಷ್ಟು ಶ್ರೀಮಂತವಾಗಿರುವಂಥದ್ದು. ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂದರ್ಭವನ್ನು ಮುಗಿಸಿ ನಾವು 76ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಕಾಲಿಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ನೆನ್ಪಿಟ್ಕೊಳ್ಬೇಕು. ಏನಂತ ಹೇಳಿದರೆ, ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಇತಿಹಾಸವನ್ನು ನಾವು ಮರಿಬಾರ್ದು. ಯಾಕಂತ ಹೇಳಿದರೆ ಇತಿಹಾಸವನ್ನು ಮರೆತ ದೇಶ ಯಾವತ್ತೂ ಕೂಡ ಮುಂದೆ ಉನ್ನತ ಎತ್ತರಕ್ಕೆ ಬೆಳೆದಿಲ್ಲ. ಅದಕ್ಕಾಗಿ ನಾವಿವತ್ತು ಭಾರತ ದೇಶ 75 ವರ್ಷಗಳ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಒಂದು ದೇಶದ ವೈಭವವನ್ನು ಹಾಡಿ ಹೊಗಳ್ತಾ ಇದ್ದೇವೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಹಿಂದೆ ನಮ್ಮ ಹಿರಿಯರು ಮಾಡಿದಂಥ ತ್ಯಾಗ ಬಲಿದಾನಗಳನ್ನು ಮರೆಯದೆ ಅವರ ಒಂದು ತ್ಯಾಗ ಬಲಿದಾನಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಅದಕ್ಕೆ ಒಂದು ಗೌರವವನ್ನು ಸೂಚಿಸ್ತಾ ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ನಮ್ಮ ದೇಶಕ್ಕಾಗಿ ನಾವು ನಮ್ಮ ಒಂದು ಪಣ ತೊಟ್ಟು ನಮ್ಮ ದೇಶವನ್ನು ಇನ್ನಷ್ಟು ಶ್ರೀಮಂತವಾಗಿಸಿ ಇನ್ನಷ್ಟು ರಾಷ್ಟ್ರಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಯುತವಾಗಿ ಮಾಡಿಸೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟವರು, ಈ ಕಾರ್ಯಕ್ರಮದ ಕಾರಣೀಕರ್ತರು ಗಾನಸಿರಿ ಕಲಾ ಕೇಂದ್ರದ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು. ಸರ್, ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾಥ್ ನೀಡಿರುವಂಥ ಕುಮಾರಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು, ಗಾನಸಿರಿ ಕಲಾ ಕೇಂದ್ರದ ಸಹ ಶಿಕ್ಷಕಿ, ಇವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಗಾನಸಿರಿಯ ಎಲ್ಲ ಹಾಡು ಹಕ್ಕಿಗಳು, ಎಲ್ಲ ಗಾಯಕರು, ಇವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತು ನಮ್ಮ ಗಾಯನ ಇಷ್ಟು ಚೆನ್ನಾಗಿ ಕೇಳಿಸ್ಲಿಕ್ಕೆ ಅದರ ಜೊತೆ ಹಿನ್ನೆಲೆ ಸಂಗೀತ ಕೂಡ ಬಹಳ ಮುಖ್ಯ. ಹಿನ್ನೆಲೆ ಸಂಗೀತದಲ್ಲಿ ನಮ್ಮ ಜೊತೆ ಸಾಥ್ ನೀಡಿದಂಥ ತಬಲಾದಲ್ಲಿ ವೀಕ್ಷಿತ್ ಕೊಡಂಚ ಸರ್, ಧನ್ಯವಾದಗಳು ನಿಮಗೆ. ಹಾಗೆ ಕೀಬೋರ್ಡಲ್ಲಿ ಅರುಣ್ ರಾಯ್ ಸರ್, ನಿಮಗೂ ಧನ್ಯವಾದಗಳು. ಹಾಗೆ ರಿದಮ್ ಪ್ಯಾಡಲ್ಲಿ ವಾಮನ್ ಸರ್, ನಿಮಗೂ ಧನ್ಯವಾದಗಳು. ಹಾಗೆ ಸೌಂಡ್ ಸಿಸ್ಟಮಲ್ಲಿ ನಮಗೆ ಬಹಳ ಅದ್ಭುತವಾದಂಥ ಸೌಂಡ್ ಸಿಸ್ಟಮನ್ನು ಇವತ್ತು
ಮಾಡಿಕೊಟ್ಟವರು ಸುರಭಿ ಸೌಂಡ್ಸ್ ಮಂಗಳೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಮನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದವರು ಸುದ್ದಿ ವಾಹಿನಿಯವರು, ಸುದ್ದಿಯ ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶುಭರಾತ್ರಿ. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಧನ್ಯವಾದಗಳು.